ಇಲ್ಲ, ಈಗ ಸೋದರಂತ ದೀಕ್ಷಾ ವಿಜಯವರು ಬಹುಶಃ ತೀವ್ರ ಇಂಥಗೊಳಪಟ್ಟು ಜೀವನ್ಮುಖದಲ್ಲಿ ಇವತ್ತು ಕೇಸ್ ಹೆಗ್ಡೆಯ ಡಾಕ್ಟರ್ಸ್ ಆಗಿ ತಂಡ ಡಾಕ್ಟರ್ಸ್ ಮತ್ತು ನರ್ಸಸ್ ಮತ್ತು ಅವರಿಗೆ ಪುನರ್ಜೀವ ಇವತ್ತು ಕೊಟ್ಟಿದೆ. ಅವರು ಇವತ್ತು 90% ಇವತ್ತು ಇಂಪ್ಲಿಮೆಂಟಲ್ಲಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ 48 ಅವರ್ಸ್ ನಮ್ಮ ಒಂದು ಅಬ್ಸರ್ವೇಷನ್ ಇವತ್ತು ಡಾಕ್ಟರ್ ನೋಡಬೇಕಾಗ್ತದೆ. ಆ ರಿಯಾಕ್ಷನ್ಸ್ ಎಲ್ಲ ಸಂಬಂಧಪಟ್ಟಾಗ ಇವತ್ತು ನಾವು ಹೇಳಿದ ಮಾತಿಗೆ ರೆಸ್ಪಾನ್ಸ್ ಎಲ್ಲ ಇವತ್ತು ಇದೆ. ಆದರೂ ಡಾಕ್ಟರ್ ಅಭಿಪ್ರಾಯ 48 ಅವರ್ಸ್ ತನಕ ಕೂಡ ಮತ್ತು ನಾವು ಅಬ್ಸರ್ವೇಷನ್ ಇಟ್ಕೊಳ್ಬೇಕು. ಮತ್ತು ಇಡೀ ತಂಡವೇ ಪ್ರತಿಯೊಂದು ನಿಮಿಷ ಕೂಡ ಡಾಕ್ಟರ್ ತಂಡ ಹಿರಿಯಲ್ಲಿ ಹೊರ ಮುಂದೆ ಕೂತ್ಕೊಂಡು ಅವ್ರು ಭಾಳ ಜಾಗ್ರತೆ ಮಕ್ಕಳ ಜೊತೆ ಇದ್ದಾರೆ. ಅತ್ಯಂತ ನಮಗೆ ದುರದೃಷ್ಟ ಅತ್ಯಂತ ನೋವಿದೆ ಮತ್ತು ಆಶ್ಚರ್ಯಕರವಾದ ಒಂದು ವಿಚಾರ ಇವತ್ತು ಕೂಡ ಮತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಷ್ಟು ಬೇಗ ಗುಣಮುಖರಾಗಲಿ. ಅವರ ಕುಟುಂಬಸ್ಥರಿಗೆ ತಂದೆ ಮತ್ತು ತಾಯಂದಿರು ಬಹುಶಃ ಒಂದು ಧೈರ್ಯವನ್ನು ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಕೊಡ್ತದೆ. ಚಿಕಿತ್ಸೆಗೆ ಸಂಬಂಧಪಟ್ಟಾಗೆ ಯಾವುದೇ ವಿಚಾರಕ್ಕೂ ನಾವು ಹೇಳಿದ್ದೇವೆ. ಯಾವುದೇ ವಿಚಾರದಲ್ಲಿ ಕೂಡ ಏನಾದರೂ ಎಲ್ಲ ಚಿಕಿತ್ಸೆ ಸಂಬಂಧಪಟ್ಟ ಈಗಾಗಲೇ ಆಸ್ಪತ್ರೆಗಳು ಸಂಪೂರ್ಣವಾಗಿ ಸ್ಪಂದಿಸ್ತಿದ್ದಾರೆ. ಮುಂದಿನ ದಿನದಲ್ಲಿ ಏನೇ ಸಹ ಇದ್ದರೂ ಕೂಡ ಅದು ಟ್ರೀಟ್ಮೆಂಟ್ ಸಂಬಂಧಪಟ್ಟ ವೆಚ್ಚಕ್ಕೆ ಬೇಕಾದರೂ ಕೂಡ ಸರ್ಕಾರದಲ್ಲಿ ಭರಿಸ್ತದೆ. ಅದು ನಮ್ಮ ಜೀವ ಉಳಿಸಿ ನಮ್ಮ ಇವತ್ತು ದೊಡ್ಡ ಮಟ್ಟದ ಜವಾಬ್ದಾರಿ. ಅದಕ್ಕೆ ನಾವೆಲ್ಲ ಇಷ್ಟು ಸಹಕಾರವನ್ನು ನಾವು ಹೆತ್ತವರಿಗೆ ಮತ್ತು ನಮ್ಮ ಆಸ್ಪತ್ರೆಯನ್ನು ಕೊಡ್ತೇವೆ. ವ್ಯಕ್ತಿಗಳು ನಮ್ಮ ಸಹಾಯ ನಾವು ಇವತ್ತು ಮಾಡಿದೆ. ಯಾಕೆ ಎಮರ್ಜೆನ್ಸಿಯಾಗಿ ಅದು ಬೇಕು ಇದೆಲ್ಲವೂ ಕೂಡ ಬಹುಶಃ ಇವತ್ತು ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಅವ್ರೇನು ಇವತ್ತು ಜೊತೆ ಚಾರ್ಜ್ ಆಗಲಿ ಅಂತ ESI ಕೂಡ ಇವತ್ತು ಇದೆ. ಅದು ನಮಗೆ ಮುಖ್ಯ ಅಲ್ಲ. ಇವತ್ತು ನಾವು ಹೇಳಿದ್ದೇವೆ ಯಾವುದೇ ರೀತಿಯಿಂದ ನೀವು ಜೀವ ಉಳಿಸಲು ಕೆಲಸ ಮಾಡಿ. ಅದು ನಾವು ನಮ್ಮ ಆಸ್ಪತ್ರೆಯವರು ಕೂಡ ಅದರ ಮಾಲೀಕರು ವಿನಯ ಹೆಗ್ಡೆ ಅವರು, ಅವ್ರ ಮಗ ವಿಶಾಲ್ ಹೆಗ್ಡೆ ಅವರು ಈ ಒಂದು ಕೇಸಿಗೆಲ್ಲ ಹಲವಾರು ಬಡ ಜನಸಾಮಾನ್ಯರು ಯಾವುದೇ ಒಂದು ಬೇಕಾದ ಹಲವು ಅದಕ್ಕೆ ಕಡಿಮೆ ಮಾಡಿದರೆ ಕೆಲವೊಮ್ಮೆ ಉಚಿತವಾಗಿ ಕೂಡ ಮಾಡಿಕೊಟ್ಟಿದ್ದಾರೆ ಎಲ್ಲ ನಮ್ಮ ಆಸ್ಪತ್ರೆ. ಕೆಲವೊಮ್ಮೆ ಕಡಿಮೆ ಕೂಡ ಎಲ್ಲ ಯಾವಾಗಲೂ ಕೂಡ ಫ್ರೀ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ವಿಚಾರದಲ್ಲಿ ಕೂಡ ಈಗ ಯಾವುದೇ ಒಂದು ಗೊತ್ತ ಮಾನಸಿಕವಾದ ಟೆನ್ಷನ್ ಹೆತ್ತವರಿಗೆ ಕೊಡೋದಿಲ್ಲ. ಈಗ ಜೀವ ಉಳಿಸಿದೆ ನಮ್ಮ ಮುಖ್ಯ ಉದ್ದೇಶ. ಅವೆಲ್ಲ ಜಂಟಿಯಾಗಿ ಮಾಡ್ತೇವೆ. ವೈಯಕ್ತಿಕವಾಗಿ ನಾವು ಕುಟುಂಬಸ್ಥರಿಗೆ ನಾನು ಸಹಾಯಕ್ಕೆ ಮಾಡಿದೆ ಅಂತ ಹೇಳಿದರೆ ಎಮರ್ಜೆನ್ಸಿ ಏನಾದರೂ ಹೇಳ್ತಾರೆ ಎಲ್ಲರೂ ಕೂಡ ಇವರಿಗೆ ಕಾಯಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಆ ಒಂದು ಇರಲಿ ಅಂತ ಮಾಡಿದ್ದು. ಮುಂದಿನ ವಿಚಾರ ನಾವು ಸರ್ಕಾರ ಆಸ್ಪತ್ರೆಯವರು ಮತ್ತು ನಾವು ಅದನ್ನು ನೋಡಿಕೊಂಡು ವ್ಯವಸ್ಥೆ ಮಾಡ್ತೀವಿ.